ಬರಿಸಿದ ಹೆಸರು ಕಾಳಿಂದ ಇವತ್ತು ನಾನು ಕೋಸಂಬರಿ ಮಾಡ್ತೇನೆ. ಹೆಸರು ಮೊಳಕೆ ಬರಿಸಲಿಕ್ಕೆ ನಾನು ನಿನ್ನೆ ರಾತ್ರಿ ಹೆಸರು ನೀರಿನಲ್ಲಿ ಹಾಕಿದ್ದು, ಇವತ್ತೀಗ ತೊಳೆದು ಬಗ್ಗಿಸಿ ಇಡ್ತೇನೆ. ನಾಳೆ ಅದಕ್ಕೆ ಮೊಳಕೆ ಬರ್ತದೆ. ನಾಳೆ ಮೊಳಕೆ ಬಂದ ಮೇಲೆ ನಿಮಗೆ ಹೇಗೆ ಬಂದಿದೆ ಹೇಳಿ ತೋರಿಸ್ತೇನೆ. ಹೆಸರು ಕಟ್ಟಿಟ್ಟದು ಮೊಳಕೆ ಬಂದಿದೆ. ಈಗ ನಾನು ನೀರಿನಲ್ಲಿ ಹಾಕ್ತೇನೆ. ನಾಳೆ ಅದರದ್ದು ಸಿಪ್ಪೆ ಎಲ್ಲ ಹೋಗ್ತದೆ. ಬರಿಸಿದ ಹೆಸರು ಕಾಳಿಂದ ಇವತ್ತು ನಾನು ಕೋಸಂಬರಿ ಮಾಡ್ತೇನೆ. ಇದು ಸಿಪ್ಪೆ ತೆಗೆದಿದ್ದೇನೆ ಇದರದ್ದು. ಒಂದು ಟೊಮೆಟೊ, ಒಂದು ನೀರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕಿ ಈಗ ಕೋಸಂಬರಿ ಮಾಡ್ತೇನೆ. ಫಸ್ಟಿಗೆ ನೀರುಳ್ಳಿ ಕೊಯ್ತೇನೆ ಸಪೂರ ಮಾಡಿ. ತೆಂಗಿನಕಾಯಿ ತುರಿತೇನೆ. ಒಂದು ನೀರುಳ್ಳಿ, ಒಂದು ಟೊಮೆಟೊ, ಅರ್ಧ ಲಿಂಬೆಹಣ್ಣು, ಒಂದು ಹಸಿಮೆಣಸು, ಒಂದಿಷ್ಟು ತೆಂಗಿನಕಾಯಿ ತುರಿದಿದ್ದೇನೆ. ಈಗ ಎಲ್ಲ ಮಿಕ್ಸ್ ಮಾಡ್ತೇನೆ. ಹಾಕ್ತೇನೆ. ಲಿಂಬೆಹಣ್ಣಿಂದ ರಸ ಹಾಕ್ತೇನೆ. ಒಂಚೂರು ತೆಂಗಿನೆಣ್ಣೆ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡ್ತೇನೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮೊಳಕೆ ಬರಿಸಿದ ಹೆಸರು ಕಾಳಿಂದು ಕೋಸಂಬರಿ ರೆಡಿಯಾಗಿದೆ. ಸ್ಪ್ರೌಟೆಡ್ ಗ್ರೀನ್ ಮೂಗ್ ಸಲಾಡ್ ರೆಡಿಯಾಗಿದೆ. ಪ್ರೋಟೀನ್ ರಿಚ್ ಸಲಾಡ್ ಖಂಡಿತ ಟ್ರೈ ಮಾಡಬೇಕು. ಹೆಲ್ದಿ ಡಿಶ್. ಹೇಗೆ ಆಗ್ತದೆ ಅಂತ ಕಮೆಂಟ್ ಮಾಡಬೇಕು. ಮತ್ತು ಲೈಕ್ ಹಾಕಿ, ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.